ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, Nana Masala, Postman Turdal, McCoy Home Appliances, Vidya Coffee, Aishwarya KT Specialty. ನಮ್ಮ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂದಾಲ್, ಮಿಕಾಯ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಕುಸುಮ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀರಾ. ನೋಡಿ, ನೀವು ಫಸ್ಟ್ ಟೈಮ್ ಬರೋದಾ? ಹೌದು. ಓಕೆ, ನಮ್ಮ ಸುರೇಶ್ ಅಡುಗೆ ಮನೆಗೆ ಫಸ್ಟ್ ಟೈಮ್ ಬರೋದಲ್ಲ. ಏನು ಸ್ಪೆಷಲ್ ಅಡುಗೆ ಮಾಡ್ತಿದ್ದೀರಾ? ನಾನು ಇವತ್ತು 2 ಹೆಲ್ದಿ ರೆಸಿಪಿ ಮಾಡ್ತಾ ಇದ್ದೀನಿ. ಓಕೆ. ಒಂದು ನೆಲ್ಲಿಕಾಯಿಂದ ತೊಕ್ಕು ಮಾಡ್ತೀನಿ, ಮತ್ತೆ ಅದನ್ನ ಚಿತ್ರಾನ್ನದ ರೀತಿ ಹೇಗೆ ಕಲಿಸ್ಕೊಂಡು ಮಕ್ಕಳ ಬಾಕ್ಸಿಗೆಲ್ಲ ಹೇಗೆ ಕೊಡಿಸ್ಲಿಕ್ಕೆ ಈಸಿ ಆಗುತ್ತೆ ಅದನ್ನ ತೋರಿಸ್ತೀನಿ. ಮತ್ತೊಂದು ಬಾದಾಮಿಯಿಂದ ಲಾಡು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಓಕೆ, ಒಂದು ಬಾದಾಮಿಯ ಉಂಡೆ ಅಂತ ಹೇಳ್ಬೋದಲ್ಲ, ಬಾದಾಮಿಯಿಂದ ಲಾಡು, ಇನ್ನೊಂದು ನೆಲ್ಲಿಕಾಯಿಯಿಂದ ತೊಕ್ಕನ್ನು ಮಾಡಿ ಮತ್ತೆ ಬಾಕ್ಸ್ಗಳಿಗೆಲ್ಲ ಬೇಗ ಆಗುತ್ತೆ ಅಂತ ಚಿತ್ರಾನ್ನ ಟೈಪ್ ಮಾಡಿ ಹೇಗೆ ಮಾಡೋದು ಅಂತ. 2 ಅಡುಗೆ ಕೂಡ ಮಕ್ಕಳಿಗೆಲ್ಲ ಇಷ್ಟ ಆಗ್ಬೋದಲ್ಲ? ಇಷ್ಟ ಆಗುತ್ತೆ, ಮತ್ತೆ ಹೆಲ್ದಿ ಕೂಡ. ಹೆಲ್ದಿ ಅಡುಗೆಲ್ಲ. ಓಕೆ, ನಾನು ಕೇಳಲಿಕ್ಕೆ ಮಾಡ್ತಿದ್ದೆ, ನೀವು ಪ್ರಾಪರ್ ಆಗಿ ಎಲ್ಲಿಂದ ಬರ್ತಿದ್ದೀರಾ? ನಮ್ದು ಪ್ರಾಪರ್ ಬಂದು ಪಡುಬಿದ್ರೆ. ಓಕೆ. ನಾವು ಇರೋದು ಮೈಸೂರಲ್ಲಿ. ಪಡುಬಿದ್ರೆ ಮೈಸೂರು. ಅದು ಹೇಗೆ ಅಂದ್ರೆ ಮೈಸೂರಲ್ಲಿ ನಮ್ಮ ಹಸ್ಬೆಂಡ್ ತಂದೆ ಅಲ್ಲೋಗಿ ಸೆಟ್ಲ್ ಆಗಿದ್ದು, ಹಾಗಾಗಿ ನಾವು ಅಲ್ಲೇ ಮೈಸೂರಲ್ಲಿ ಇರೋದಲ್ಲ. ಇಲ್ಲಿ ನನ್ನ ಮಗ ಓದ್ತಾ ಇದ್ದಾನೆ, ಅದಕ್ಕೆ ಇಲ್ಲಿಗೆ ಬಂದಿದ್ದು ಜಾಸ್ತಿ. ಓಕೆ, ಹಾಗಾದ್ರೆ ತಡ ಮಾಡ್ಲಿಕ್ಕಿಲ್ಲ, 2 ಡಿಶ್ ಮಾಡ್ಲಿಕ್ಕೆ ಅಡುಗೆ ನಮ್ಗೆ ಹೋಗಾದ್ರೆ. ಓಕೆ ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಸ್ಪೆಷಲ್ ಆಗಿ ಯಾವ್ದು ಫಸ್ಟ್ ಮಾಡುವ? ಫಸ್ಟ್ ನೆಲ್ಲಿಕಾಯಿ ತೊಕ್ಕು ಮಾಡುವ. ಓಕೆ, ಅದಕ್ಕೆ ನನಗೆ ಮಿಕ್ಸಿ ಜಾರ್ ಕೊಡಿ. ಆಲ್ರೆಡಿ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ, ನೆಲ್ಲಿಕಾಯಿನ ಬೀಜ ಎಲ್ಲ ತೆಗೆದು ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಸಾಧಾರಣ ಒಂದು 10 ನೆಲ್ಲಿಕಾಯಿ ಉಂಟಾ ಅಂತಲ್ಲ ಅದರಲ್ಲಿ? ಅದನ್ನ ತೊಳೆದು ಒಣಗಿದ ನಂತರ ಒರೆಸಿ ಮತ್ತೆ ಅದರಲ್ಲಿ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕಟ್ ಮಾಡಿ ತಗೊಂಡು ಬಂದಿದ್ದೀನಿ. ಓಕೆ, ಸ್ವಲ್ಪ ಹುಳಿ ಇರುತ್ತಾ ಹೇಗೆ? ಹುಳಿ ಇರುತ್ತೆ. ಹುಳಿ ಇರುತ್ತೆ. ಸೊ ಇದಕ್ಕೆ ಮತ್ತೆ ನೆಕ್ಸ್ಟ್ ಹಸಿಮೆಣಸಿನಕಾಯಿ ಹಾಕ್ಕೊಂಡು. ಅಷ್ಟು ಬೇಕಾ? ಅಷ್ಟು ಬೇಡ, ನಾನು ಸ್ವಲ್ಪ ಜಾಸ್ತಿ ತಂದಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬಹುದು. ಮತ್ತೆ ಇಂಗು. ಓಕೆ, ಪರಿಮಳಕ್ಕೂ ಆಗುತ್ತೆ. ಹೌದು, ಎಲ್ಲದಕ್ಕೂ ಆಗುತ್ತೆ. ಓಕೆ, ಮತ್ತೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಮೆಣಸಿನಕಾಯಿ ನೀವು ನೋಡ್ಕೊಂಡು ಹಾಕೋಬಹುದು. ಖಾರ ಜಾಸ್ತಿ ಮೆಣಸಿನಕಾಯಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಖಾರ ಇತ್ತು ಅಂದ್ರೆ ಜಾಸ್ತಿ ಹಾಕೊಳ್ಬಹುದು. ಮತ್ತೆ ಇದು 1 ಸ್ಪೂನ್ ಅಷ್ಟು ಮೆಂತ್ಯನ ಒಂಚೂರು ಡ್ರೈ ರೋಸ್ಟ್ ಮಾಡ್ಬೇಕಾ ಮೆಂತ್ಯಗೆ? ಹೌದು. ಓಕೆ, ಹಾಗಾದ್ರೆ ಈಗ ಸಣ್ಣ ಉರಿಯಲ್ಲಿ ಮೆಂತ್ಯನ ತೊಳ್ಕೊಳ್ಬೇಕಲ್ಲ? 1-1.5 ಸ್ಪೂನ್ ಅಷ್ಟು ಮೆಂತ್ಯನ. ಆಯಿಲ್ ಏನು ಬೇಕು ಅಂತಿಲ್ಲ? ಆಯಿಲ್ ಏನು ಬೇಡ. ಹಾಗೆ ಕೂಡ. ಇದು ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ವಿಟಮಿನ್ C ಇರೋದ್ರಿಂದ ಅದು ಶೀತ, ಕೆಮ್ಮು, ನೆಗಡಿ ಅದೆಲ್ಲದಕ್ಕೂ ಒಳ್ಳೆಯದಲ್ಲ. ಮತ್ತೆ ಜೀರ್ಣಕಾರಿ ಕೂಡ. ನೆಲ್ಲಿಕಾಯಿ ಹೀಗೆ ತಿಂದರೆ ಒಳ್ಳೆಯದು ಹೇಳ್ತಾರೆ. ಇದು ಹಸಿಯೇ ಹಾಕೋದಲ್ಲ ಇದಕ್ಕೆಲ್ಲ. ಇದನ್ನ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ಅದನ್ನ ಅನ್ನಕ್ಕೆ ಕಲಿಸ್ಬೋದು, ದೋಸೆಗೆ ಎಲ್ಲದಕ್ಕೂ ಆಗತ್ತೆ ಅದು. ಆದರೆ ಇದು ಸ್ವಲ್ಪ ಚಟ್ನಿ ಥರ ಬರುತ್ತಾ ಹೇಗೆ? ತೊಕ್ಕು ಅಂತ ಹೇಳ್ತಾರಲ್ಲ, ಅಂದ್ರೆ ಅದು ಚಟ್ನಿ ಟೈಪೇ, ಬಟ್ ತೆಂಗಿನಕಾಯಿ ಹಾಕಲ್ಲ ನಾವು ಅದಕ್ಕೆ. ಹಾಗೆ ಅದನ್ನ ಮಾಡಿ ನೀವು ಫ್ರಿಜ್ಜಲ್ಲಿ ತಿಂಗಳಗಟ್ಟಲೆ ಇಟ್ಕೊಳ್ಬೋದು. ಓಕೆ, ಅದು ಪಲಾವ್ಗೆ ಆಮೇಲೆ? ಪಲಾವ್ ಅಲ್ಲ, ನಾವು ಅದನ್ನ ಚಿತ್ರಾನ್ನ ಥರ ಮಾಡ್ಬೋದು, ಅನ್ನಕ್ಕೆ ಕಲಸಿ. ಈಗ ಮಾಡಿ ಇಟ್ಕೊಂಡು ನೀವು ಡಬ್ಬಿಯಲ್ಲಿ ಮಕ್ಕಳಿಗೆ ಬೆಳಗ್ಗೆ ಅರ್ಜೆಂಟ್ ಸ್ಕೂಲಿಗೆ ಹೋಗುವಾಗ ಬಾಕ್ಸಿಗೆ ಅಂತ ಹೇಳಿ ರೈಸಿಗೆ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಅದನ್ನು ತೋರಿಸ್ತೀನಿ ನಾನೀಗ. ಅದು ಈಸಿ ಕೂಡ ನಿಮಗೆ? ಈಸಿನೂ ಕೂಡ. ಹೌದು, ಇದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಆಯ್ತಲ್ಲ? ಓಕೆ, ಮೆಂತ್ಯ ಪರಿಮಳ ನೋಡಿ ಅಂತಲ್ಲ.
ಪರಿಮಳ ಬಂದಾಗ ಹಾಕೊಳ್ಬೇಕಲ್ಲ? ಆಫ್ ಮಾಡೋದಾ? ಆಫ್ ಮಾಡಿ. ಓಕೆ. ಈಗ ನೀರೇನು ಹಾಕ್ಲಿಕ್ಕಿಲ್ವಾ? ಇಲ್ಲ ನೀರು ಹಾಕಬಾರ್ದು, ಹಾಗೆ ಡ್ರೈ ಆಗಿ ಅದರಲ್ಲೇ ನೀರು ಬಿಡುತ್ತೆ. ಈಗ ಉಪ್ಪು ಮೆಣಸಿನಕಾಯಿ ಹಾಕಿದ್ದೇವಲ್ಲ, ಹಾಗಾಗಿ ಅದರಲ್ಲೇ ಬಿಡುತ್ತೆ. ಓಕೆ. ಹಾಗಾದರೆ ಇದನ್ನು ಈಗ ನಾನು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಓಕೆ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಓಕೆ. ಮಿಕ್ಸಿ ಅಂತೂ ಸ್ಪೂನ್ ಒಂಥರ ಚಟ್ನಿ ಥರ ಪರಿಮಳ ಬರ್ತುಂಟಲ್ಲ, ಗಟ್ಟಿ ಚಟ್ನಿ ಥರ ಆಗಿದೆ. ಹೌದು. ಇದನ್ನ ನೀವು ಹಾಗೆ ಒಂದು ಗ್ಲಾಸಿಂದು ಬಾಟಲಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿನೂ ಇಟ್ಕೋಬಹುದು. ಹಾಗೆ ದೋಸೆಗೆ, ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಎಲ್ಲದನ್ನು ಹಾಕೊಂಡು ತಿನ್ಬೋದು. ಹೀಗೆ ಇಷ್ಟನ್ನೇ ತಿನ್ಬೋದಾ? ಇಷ್ಟನ್ನೇ ತಿನ್ಬೋದು. ಹೌದು, ಒಂಥರ ಪರಿಮಳ ಕೂಡ ಚೆನ್ನಾಗಿ ಕೇಳ್ತುಂಟಲ್ಲ, ಮೆಂತ್ಯ ಎಲ್ಲ ಹಾಕಿದ್ದೇವಲ್ಲ, ಹಾಗಾಗಿ ಅದ್ರ ಪರಿಮಳ ತುಂಬಾ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಒಳ್ಳೇದು. ಆರೋಗ್ಯಕ್ಕೂ ಒಳ್ಳೇದು. ನಾರ್ಮಲ್ ಕಾಯಿ ಚಟ್ನಿ ತಿನ್ನೋದಕ್ಕಿಂತ ಈ ಥರ ಮಾಡಿ ತಿಂದ್ರೆ ಭಾರಿ ಒಳ್ಳೆಯದು. ಹೌದು. ನೆಕ್ಸ್ಟ್ ಈಗ ಅದನ್ನ ಚಿತ್ರಾನ್ನ ಮಾಡೋದು ತೋರಿಸ್ತೀನಿ. ಒಂದು ಬಾಣಲಿ ಬೇಕು. ಒಂದು ಬಾಣಲಿ ಬೇಕು. ಹಾಗಾದರೆ ಒಲೆ ಉರಿಸಬೇಕಲ್ಲ? ಒಗ್ಗರಣೆ ಮಾಡಬೇಕು ಫಸ್ಟು. ಓಕೆ. ಸ್ವಲ್ಪ ಎಣ್ಣೆ. ಆಯಿಲ್ ಹಾಕಬೇಕಲ್ಲ? ಆಯಿಲ್ ಅಂತ ಬಂದಾಗ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸಾಕಾ? ಹಾಂ, ಸಾಕು ಸಾಕು ಸಾಕು. ಎಣ್ಣೆ ಚೂರು ಬಿಸಿ ಆದ ನಂತರ ಒಂಚೂರು ಸಾಸಿವೆ. ಓಕೆ. ಓಕೆ, ಈಗ ಸಾಸಿವೆ ಹಾಕಿದ್ರಲ್ಲ, ಅದೇ ನೀವು ಆಲ್ರೆಡಿ ಅದನ್ನು ಹಾಗೆ ನೆಕ್ಸ್ಟ್ ಒಂದು ವಾರ ಎಲ್ಲ ಯೂಸ್ ಮಾಡುವುದು ಅಂತ ಹೇಳಿದರೆ, ಅಂದರೆ ಅದೇನು ಬಿಸಿ ಮಾಡೋದಿದ್ರೆ ಹಾಳಾಗೋದಿಲ್ಲ? ನೀರು ಹಾಕಬಾರ್ದು, ಬಾಟ್ಲಿ ಒಣಗಿರಬೇಕು. ಆ ಥರ ಬಾಟಲಲ್ಲಿ ಕ್ಲೀನಾಗಿ ನೀರು ಮುಟ್ಟದೆ ಹಾಗೆ ಸ್ಟೋರ್ ಮಾಡಿದರೆ ನೀವು ಒಂದು ವಾರ 10-15 ದಿವಸ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು. ಫ್ರಿಜ್ ಮಾಡಿ ಇಟ್ಕೊಳ್ಬೋದಲ್ಲ? ಓಕೆ. ಉದ್ದಿನ ಬೇಳೆ ಹಾಕಿದ್ದೀನಿ. ನೀವು ಅದಕ್ಕೆ ಈಗ ಮಿಕ್ಸ್ ಮಾಡುವಾಗ ಮಿಕ್ಸಿ ಜಾರಿ ಕೂಡ ಚೆನ್ನಾಗಿ ಅದಕ್ಕೆ ಒರೆಸ್ಕೊಂಡಿದ್ದು ನಾನು ಅದನ್ನು. ಓಕೆ. ಇದು ತೊಗರಿಬೇಳೆ ಅಲ್ಲ? ಕಡಲೆಬೇಳೆ. ಓಕೆ. ಮತ್ತು ಕಡಲೆಬೀಜ. ಓಕೆ. ಇಷ್ಟನ್ನು ಈಗ ನೀವು ಚಿತ್ರಾನ್ನಕ್ಕೆ ಯೂಸ್ ಮಾಡ್ತೀರಲ್ಲ? ಈಗ ಅದನ್ನು ಬಿಸಿ ಮಾಡಿ ಇಟ್ಟರೆ ಹೇಗೆ? ಅದು ಬಿಸಿ ಮಾಡಿದ್ರೆ ಚಿತ್ರಾನ್ನಕ್ಕೂ ಹೇಗೋ ಬಿಸಿ ಮಾಡ್ತೀವಿ, ಹಾಗೆ ಬಿಸಿ ಮಾಡಿ ಇಡ್ಬೋದು. ಆದ್ರೆ ಹಸಿ ತಿಂದ್ರೆ ಒಳ್ಳೇದಲ್ಲ ಆರೋಗ್ಯಕ್ಕೆ ಅಂತ. ಹಾಗೆ ಅಲ್ಲ, ನೀವೀಗ ಒಗ್ಗರಣೆ ಮಾಡುವಾಗ ಹೇಗೂ ಅದು ಬಿಸಿ? ಒಗ್ಗರಣೆ ಅಂದ್ರೆ ನಾನು ಅನ್ನದ ಮೇಲೆ ಹಾಕ್ತೀನಿ. ತುಂಬಾ ಬಿಸಿ ಏನು ಮಾಡಲ್ಲ ನಾನು ಅದನ್ನ. ಅದೇ ಇದು ಹಸಿ ಇದ್ರೆ ಒಳ್ಳೇದು ಅಂತ ನೀವು ಹೇಳೋದಲ್ಲ? ಅದ್ರ ಸತ್ವ ಪೂರ್ತಿ ಸಿಗತ್ತೆ ನಮಗೆ. ಹೌದು. ಅದರಲ್ಲಿ ವಿಟಮಿನ್ ಸಿ ತುಂಬಾ ಇದೆ ಅಲ್ಲ. ಹೌದು. ಇದೀಗ ಒಗ್ಗರಣೆ ಆಗ್ತಾ ಬಂದಿದೆ. ಅದಕ್ಕೆ ಕರಿಬೇವು ಸೊಪ್ಪು ಹಾಕಿದ್ದೀರಲ್ಲ? ಫೈನಲ್ ಅದೇ ಎಲ್ಲ ರೈಸ್ ಇದು ಅರಿಶಿನ ಪುಡಿ. ಕಲರ್ ಒಂಚೂರು ಚೆನ್ನಾಗಿರುತ್ತಲ್ಲ? ಹೌದು. ಚಿತ್ರಾನ್ನ ಅಂತ ಬಂದಾಗಲೇ ಸ್ವಲ್ಪ ಎಲ್ಲೋ ಕಲರ್ ಬರಲೇಬೇಕಲ್ಲ? ಹೌದು. ಓಕೆ. ಅನ್ನ ಉದುರುದ್ರಾಗಿ ಮೊದಲೇ ಮಾಡಿ ಇಟ್ಕೊಂಡಿರಬೇಕು. ಓಕೆ. ಇವಾಗ ಎಷ್ಟು ಬೇಕೋ ಅಷ್ಟು ಮಾತ್ರ. ನೀವು ಎಷ್ಟು ಒಂದು 2 ಸ್ಪೂನ್ ಹಾಕ್ಕೊಳ್ತೀರಾ? ಅದಂದರೆ ನೀವು ಮತ್ತೆ ತಿಂದು ನೋಡುವಾಗ ಗೊತ್ತಾಗುತ್ತೆ. ಖಾರ ಅಕಸ್ಮಾತ್ ಕಡಿಮೆ ಇತ್ತು ಬೇಕು ಅಂತಿದ್ರೆ ಮತ್ತೆ ಹಾಕ್ಕೊಳ್ಬೋದು. ಓಕೆ. ಚಿತ್ರಾನ್ನ ಎಲ್ಲ ಮಾಡುವಾಗ ಅದನ್ನು ಮಿಕ್ಸ್ ಮಾಡೋದೇ ಇರೋದಲ್ಲ? ಇಲ್ಲಾಂದರೆ ಸ್ವಲ್ಪ ನೋಡಲ್ಲೇ ಬಿಡಿ ಬಿಡಿ ಕಾಣ್ತದೆ. ಅನ್ನ ಮತ್ತೆ ಉದುರುದ್ರಾಗಿದ್ದರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಆಗಿದೆ. ಓಕೆ. ನಾವು ಅದಕ್ಕೆ ಉಪ್ಪು ಹಾಕಿದ್ವಲ್ಲ? ಅದಕ್ಕೆ ಉಪ್ಪು ಆಲ್ರೆಡಿ ಹಾಕಿದ್ದೀವಿ. ಅಕಸ್ಮಾತ್ ಬೇಕು ಅನಿಸಿದ್ರೆ ಮತ್ತೆ ಇಲ್ಲಾಂದ್ರೆ ಅನ್ನಕ್ಕೆ ಬೇಕಾದ್ರೆ ಹಾಕ್ಕೊಳ್ಬೋದು ಅಷ್ಟೇ. ಓಕೆ. ನಾನೀಗ ಚೂರು ಹಾಕ್ತಿದ್ದೀನಿ ಅಷ್ಟೇ, ಆಲ್ರೆಡಿ ಅದರಲ್ಲೇ ಇದೆ ಅಲ್ಲ. ಓಕೆ. ಸ್ಟವ್ ಆಫ್ ಮಾಡೋದಾ? ಓಕೆ. ಮೇಲೆ ಕಡೆಯಲ್ಲಿ ಒಂಚೂರು ಕಾಯಿ ತುರಿಯನ್ನು. ಓಕೆ. ಇದು ಆಪ್ಷನ್ ಅಲ್ಲ? ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೋಬೋದು. ಓಕೆ. ಹಾಕಿದ್ರೆ ರುಚಿ ಜಾಸ್ತಿ ಚೆನ್ನಾಗಿರುತ್ತೆ. ಹೌದೌದು. ಓಕೆ. ಈಗ ನಮ್ಮದು ಚಿತ್ರಾನ್ನ, ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ. ನೆಲ್ಲಿಕಾಯಿ ಚಿತ್ರಾನ್ನ ರೆಡಿಯಾಗಿದೆ ನೋಡಿ. 2 ಡಿಶ್ ಹೇಳಿಕೆ ಹೋಗಿ, ಒಂದು ಚಿತ್ರಾನ್ನ ಮಾಡೋದು ಹೇಗೆ ಅಂತ ಕೇಳಿ, ಇನ್ನೊಂದು ತೊಕ್ಕು. ಓಕೆ. ಈಗ ಸರ್ವ್ ಮಾಡೋದಲ್ಲ? ರೆಡಿ ಅಲ್ಲ ಇದು? ಎಲ್ಲ ರೆಡಿ. ಓಕೆ. ಈಗ ಇದನ್ನು ಸರ್ವ್ ಮಾಡೋಣ. ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಒಂದು ಸೈಡಲ್ಲಿ ತೊಕ್ಕು ಅಲ್ಲ? ಓಕೆ. ಓಕೆ. ಬಿಸಿಯಾದಂತಹ
ಚಿತ್ರಾನ್ನ, ನೆಲ್ಲಿಕಾಯಿ ಚಿತ್ರಾನ್ನ ಮತ್ತು ನೆಲ್ಲಿಕಾಯಿ ತೊಕ್ಕು ಎರಡು ರೆಸಿಪಿ ಹೇಳಿಕೊಟ್ಟಾಗಾಯಿತು. ಜೊತೆಗೆ ಚಿತ್ರಾನ್ನ ಕೂಡ ಮಾಡಿಕೊಟ್ಟಿದ್ದೀರಿ. ಗಮ್ಮತ್ತುಂಟು, ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದು ಕಾಣುತ್ತೆ. ಇದು ಬೇಕಿದೆ ನಾವು ಆ್ಯಡ್ ಮಾಡ್ಕೊಳ್ಬೋದು ಅಂತಲ್ಲ? ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಅದನ್ನು ದೋಸೆಗೆ ಮತ್ತು ಬಿಳಿ ಅನ್ನಕ್ಕೆ, ಗಂಜಿ ಊಟಕ್ಕೆಲ್ಲ ಒಳ್ಳೆಯದು, ಎಲ್ಲದಕ್ಕೂ ಹಾಕ್ಕೊಳ್ಬೋದು. ಓಕೆ, ಟೇಸ್ಟ್ ನೋಡೋಣ ಹಾಗಾದರೆ. ಓಕೆ, ಕುಸುಮ ಮ್ಯಾಮ್ ಸಗದಾಗಿರುವಂತಹ ನೆಲ್ಲಿಕಾಯಿಯ ಚಿತ್ರಾನ್ನ ಮತ್ತು ನೆಲ್ಲಿಕಾಯಿಯ ತೊಕ್ಕು ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ ಅಂತ ಕಾಣ್ತಾ ಉಂಟು. ನೋಡ್ಲಿಕ್ಕೆ ಕೂಡ ಚೆನ್ನಾಗಿ ಕಾಣ್ತಾ ಉಂಟು. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ಹಾಗೂ ಚಿತ್ರಾನ್ನ ತಯಾರಿಸುವ ವಿಧಾನ. ಮೊದಲು ಬೀಜ ತೆಗೆದ 3 ರಿಂದ 4 ಬೆಟ್ಟದ ನೆಲ್ಲಿಕಾಯಿಗೆ 6 ರಿಂದ 8 ಹಸಿಮೆಣಸು, 1 ಚಮಚದಷ್ಟು ಕಲ್ಲುಪ್ಪು, ಹುರಿದ ಮೆಂತೆ 1 ಚಮಚದಷ್ಟು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ತೊಕ್ಕು ತಯಾರು. ನಂತರ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಶೇಂಗಾ ಬೀಜ ಒಗ್ಗರಣೆ ಮಾಡಿಕೊಂಡು ಬೆಳ್ತಿಗೆ ಅನ್ನ ಸೇರಿಸಿ ಬೆರೆಸಿ. ಬೆರೆಸುವಾಗ ರುಬ್ಬಿದ ನೆಲ್ಲಿಕಾಯಿ ತೊಕ್ಕು ಹಾಕಿ ಚೆನ್ನಾಗಿ ಬೆರೆಸಿ. ಈಗ ರುಚಿಕರವಾದ ಹಾಗೂ ಆರೋಗ್ಯಕರ ಬೆಟ್ಟದ ನೆಲ್ಲಿಕಾಯಿ ತೊಕ್ಕು ಹಾಗೂ ಚಿತ್ರಾನ್ನ ಸವಿಯಲು ಸಿದ್ಧ. ಓಕೆ, ನೆಲ್ಲಿಕಾಯಿಯ 2 ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿದಾರಲ್ಲ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ರೂಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ ಟು ಸ್ಟಾರ್ ರೈಸ್ ಭದ್ರಾವತಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೋದಾಲ್, ಮೇಕಾಲ್ ಹೋಮ್ ಅಪ್ಲಯನ್ಸಸ್, ಐಶ್ವರ್ಯ KT ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಕುಸುಮ ಮ್ಯಾಮ್ ಸಗದಾಗಿರುವಂತಹ ಏನು ನೆಲ್ಲಿಕಾಯಿಯ ರೆಸಿಪಿ 2 ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದ್ರು. ಏನು ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳುವ. ಎಸ್ ಮ್ಯಾಮ್, ಈಗ ಬಾದಾಮಿಯಿಂದ ಉಂಡೆ ಮಾಡ್ತಾ ಇದ್ದೀವಿ. ಬಾದಾಮಿ ಉಂಡೆ, ಬಾದಾಮಿ ಲಡ್ಡು ಅಂತ ಹೇಳ್ಬೋದಲ್ಲ? ಇದು ನಾರ್ಮಲ್ ಹೀಗೆ ಮಾಡೋದಾ ಅಥವಾ ಏನು ಪೂಜೆಗೆ ಅಥವಾ ಅಷ್ಟಮಿಗೆ ಮಾಡಬಹುದು? ಅಷ್ಟಮಿಗೆ ಕೂಡ ಮಾಡಬಹುದು. ಮತ್ತೆ ಮಕ್ಕಳಿಗೆ ಮತ್ತೆ ವಯಸ್ಸಾದವರಿಗೆಲ್ಲ ಇದು ತುಂಬಾ ಪೋಷಕಾಂಶ ಇರೋದ್ರಿಂದ. ಹೌದು, ಬಾದಾಮಿ ಇಲ್ಲದ್ರೂ ಪೌಷ್ಟಿಕಾಂಶ ಜಾಸ್ತಿ. ಅದ್ರ ಜೊತೆಗೆ ನಾನು ಇಪ್ಪಲಿನ ಕೂಡ ಹಾಕ್ತಾ ಇದ್ದೀನಿ. ಯಾವುದು? ಇಪ್ಪಲಿನ. ಓಕೆ, ಅದು ಒಣ ಕೆಮ್ಮು ಮತ್ತೆ ಶೀತ ಅದಕ್ಕೆಲ್ಲ ಒಳ್ಳೇದಲ್ಲ? ಓಕೆ, ಈಗ ಬಾದಾಮಿಯ ಉಂಡೆ ಎಲ್ಲ ರೆಡಿ ಮಾಡುವ. ಏನು ಬೇಕು? ನಾನು ಬಾದಾಮಿಯನ್ನು ಆಲ್ರೆಡಿ ಮೈಕ್ರೋವೇವಲ್ಲಿ ಇಟ್ಟು ರೋಸ್ಟ್ ಮಾಡಿ ತಂದಿದ್ದೇನೆ. ರೋಸ್ಟ್ ಮಾಡಿದ್ರಲ್ಲ? ಸೊ ಇದನ್ನ ಒಂಚೂರು ರೋಸ್ಟ್ ಮಾಡಬೇಕು. ಅದಕ್ಕೊಂದು ಚಿಕ್ಕ ಒಲೆ ಉರಿಸ್ಬೇಕಲ್ಲ? ಸಣ್ಣ ಉರಿ. ಇದಕ್ಕೇನು ಆಯಿಲು ಏನು ಹಾಕಿ? ಏನು ಬೇಡ, ಹಾಗೆ ಉರಿತೀರಾ? ಡ್ರೈ ರೋಸ್ಟ್. ಓಕೆ, ಅದಕ್ಕೆ ಇಪ್ಲಿ ಅಂತ ಹೇಳುದಾ? ಇಪ್ಲಿ ಅಂತ. ಓಕೆ ಓಕೆ. ಇದು ಮೆಣಸಿನ ಗುಣ, ಇದರಲ್ಲಿ ಮೆಣಸಿಗೆ ಏನು ಗುಣ ಇದೆ ಅದೆಲ್ಲ ಇರುತ್ತೆ. ಓಕೆ, ಇದು ಕರಿಮೆಣಸಿನ ಥರ. ಓಕೆ, ಸ್ವೀಟ್ ಅಲ್ಲಿ ಸ್ವಲ್ಪ ಖಾರ ಇರಲಿ ಅಂತೇಳಿ ನೀವು ಇದನ್ನು. ಖಾರ ಏನು ಬರಲ್ಲ ಇದು, ಬಟ್ ಮೆಣಸಿನ ಗುಣ ಅಂತ ಹೇಳಿದ್ರಿ, ಅಂದ್ರೆ ಗುಣ ಮೆಣಸಿನ ಖಾರ ಇಲ್ಲ ಅಂತ. ಖಾರ ಇರಲ್ಲ ಇದು. ಓಕೆ, ಸಾಕಾಗುತ್ತಾ? ಸಾಕು. ಇದೆಲ್ಲ ಮಿಕ್ಸಿಗೆ ಹಾಕೋಣ. ಓಕೆ, ಡ್ರೈ ಆಗಿ. ಓಕೆ, ಈಗ ಬಾದಾಮ ಸಾಧಾರಣ 1 ಕಪ್ಪಿನಷ್ಟು. 1 ಕಪ್ ಬಾದಾಮು. ಅದನ್ನು ಸ್ವಲ್ಪ 100 ರಿಂದ 150 ಗ್ರಾಮ್ ಬರ್ಬೋದು. ಓಕೆ, ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀರಲ್ಲ, ಇದನ್ನು ಈಗ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ? ತುಂಬ ಪುಡಿ ಆಗೋದೇನು ಬೇಡ, ತರಿ ಇದ್ರೂ ನಡೆಯುತ್ತೆ. ಒಂದು 10 ರೌಂಡ್. ಓಕೆ, ಇಲ್ದಿರ ವಿಪ್ ಇದೆಯಲ್ಲ ಅದನ್ನು. ಓಕೆ, ಸಾಕಾಗುತ್ತಾ? ಸಾಕು ಅಂದಿದೆಲ್ಲ. ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ. ಬಾಣಲೆ ಬೇಕಾ? ಓಕೆ, ಒಲೆ ಉರಿಸಬೇಕು, ಬಾಣಲೆ ಇಡಬೇಕಲ್ಲ? ಅದರ ಮೇಲೆ ಈಗ ತುಪ್ಪ ಹಾಕಬೇಕು. ನಾವು ತುಪ್ಪ ಅಂತ ಬಂದಾಗ KC ಅವರ ಶುದ್ಧ ಹಸುವಿನ ತುಪ್ಪ. ಸಾಕಾ? ಒಂಚೂರು. ಓಕೆ, ಆಗುತ್ತಲ್ಲ? ಸಾಕು. ಓಕೆ, ಸ್ಲೋ ಇಲ್ಲ. ಈಗ ಅದು ಸಣ್ಣ ಮಾಡೋಣ. ಅದು ಕಾದಿದೆ. ಓಕೆ, ಅದಕ್ಕೆ ಈಗ ಬಾದಾಮಿ ಪುಡಿ ಮಾಡ್ಕೊಂಡಿದ್ದೀವಲ್ಲ, ಬಾದಾಮಿ ಮತ್ತು ಇಪ್ಲಿ ಎರಡನ್ನು ಅದಕ್ಕೆ ಹಾಕಿ. ಇಪ್ಲಿ ಒಂಥರ ಪರಿಮಳ ಬೇರೆ ಉಂಟಾ ಅಂತಲ್ಲ? ಹೌದು. ಕಾಲು ಗಂಟು ನೋವಿದ್ರೆ ಎಲ್ಲ ಹೋಗುತ್ತೆ ಇದು. ಗಂಟು ನೋವಿಗೆ? ಓ, ಹಾಗಾದರೆ ಇದು ಈ ಲಡ್ಡು ಭಯಂಕರ ಹೆಲ್ದಿ, ಆಯುರ್ವೇದಿಕ್ ಹೇಳ್ಬೋದಲ್ಲ? ಓಕೆ, ಅದಕ್ಕೆ ಬೆಲ್ಲದ ಪುಡಿ. ಬೆಲ್ಲದ ಪುಡಿಯಾ? ಓಕೆ ಓಕೆ. ಸಾಧಾರಣ 3/4 ಕಪ್ಪಿನಷ್ಟು. ಮತ್ತು ಏಲಕ್ಕಿ ಪರಿಮಳಕ್ಕೆ ಏಲಕ್ಕಿ ಎಲ್ಲ ಇಷ್ಟ ಆದರೆ ಮಿಕ್ಸ್ ಮಾಡಿಕೊಂಡ್ರೆ. ಮಿಕ್ಸ್ ಮಾಡಿ. ಓಕೆ,
ಇದು ಉಂಡೆ ಬರಲಿಕ್ಕೆ ಏನು ಮಾಡಬೇಕು ಅಂದರೆ? ಅದು ಹಾಗೆ ಬರುತ್ತೆ, ತುಪ್ಪ ಹಾಕ್ತೀವಲ್ಲ. ಹಾಂ, ಹಾಕ್ಕೊಳ್ಬೇಕಾ? ತುಪ್ಪ ಬೇಕಾದರೆ ಇನ್ನೊಂಚೂರು ಹಾಕಬಹುದು. ಹಾಕ್ಬೋದಾ? ಅಂದರೆ ಇದು ತುಪ್ಪದಲ್ಲೇ ಮಿಕ್ಸ್ ಮಾಡ್ಕೊಳ್ಬೇಕಾ? ಹೌದು. ಯಾಕಾ? ಇನ್ನೊಂಚೂರು ಇದಕ್ಕೆ ಕೊಬ್ಬರಿ ಕೂಡ ಹಾಕ್ಕೋಬೋದು, ಆಪ್ಷನಲ್, ಬೇಕಾದರೆ ಹಾಕ್ಬೋದು, ಸಾಕು. ನೀವು ತುಂಬ ದಿನ ಇಡ್ತೀನಿ ಅಂದರೆ ಕೊಬ್ಬರಿ ಬೇಡ. ಈಗ ಖಾಲಿ ಮಾಡ್ತೀನಿ ಬೇಗ ಅನ್ನೋಗಿದ್ರೆ ಇದನ್ನು ಹಾಕ್ಕೊಳ್ಬೋದು, ಕೊಬ್ಬರಿ. ಓಕೆ ಓಕೆ, ತುಪ್ಪದಲ್ಲಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕಲ್ಲ. ಈಗ ಸ್ವಲ್ಪ ಇದು ಬಂತಲ್ಲ, ಸ್ವಲ್ಪ ಉಂಡೆ ಕಟ್ಕೊಳ್ಳೋ ಥರ ಬಂತು, ಉಂಡೆ ಕನ್ಸಿಸ್ಟೆನ್ಸಿ ಬಂದಿದೆ. ಹೌದು. ಈಗ ಸ್ಟವನ್ನು ಆಫ್ ಮಾಡೋಣ. ಓಕೆ. ಇದು ಬಿಸಿ ಬಿಸಿ ಇದ್ದಾಗಲೇ ಉಂಡೆ ಮಾಡಬೇಕಾ? ಬಿಸಿ ಇರುವಾಗಲೇ ಉಂಡೆ ಕಟ್ಟಬೇಕು. ಕೈಗೆ ಬಿಸಿ ಆಗಲ್ಲ? ಆ ಥರ ಆಗಲ್ಲ. ಈಗ ನೀರಿಗೆ ಕಂತಿಸಿ ಹಾಗೆ ಉಂಡೆ ಮಾಡ್ಕೊಳ್ಬೋದಾ? ನೀರು ಮುಟ್ಟಬಾರ್ದು, ಹಾಗೆ ಆಗತ್ತೆ ಅದು. ಓಕೆ. ಬಾದಾಮಿ ಉಂಡೆ ಮಾಡುವಾಗ ಕೈ ಅಂತೂ ಲಾಸ್ಟಿಗೆ ಉಂಡೆ ಖಾಲಿ ಆಗುವಾಗ ಕೈ ಕೆಂಪಾಗಿರ್ಬೋದಲ್ಲ? ಆ ಥರ ಏನಿಲ್ಲ, ಜೋರು ಬಿಸಿ ಏನಿರಲ್ಲ, ಸಾಧಾರಣ ಇರುತ್ತೆ. ಮನೆಯಲ್ಲಿ ಮಾಮೂಲಿ ಅಡುಗೆ ಮಾಡಿ ಎಲ್ಲ ಅಭ್ಯಾಸ ಇದ್ದವರಿಗೆ ಏನೂ ಆಗಲ್ಲ. ಓಕೆ. ನೀವು ಎಷ್ಟು ಜನ ಮನೆಯಲ್ಲಿ? ನಾವು 3 ಜನ ಇದ್ದೀರಾ? ಓಕೆ. ಏನು ಮಾಡ್ತಿದ್ದೀರಾ ಮನೆಯಲ್ಲಿ? ಮನೆಯವರು ಮೈಸೂರು ಪಾಲಿಮರ್ಸ್ ಅಂತ ಕಂಪನಿ ಇದೆ, ಅಲ್ಲಿ ವರ್ಕ್ ಮಾಡ್ತಿದ್ದೀರಾ? ಓಕೆ. ನಾನು ಹೌಸ್ ಮೇಕರ್. ಓಕೆ. ಈಗ ಸರ್ವ್ ಮಾಡೋದಲ್ಲ? ಈಗ ಉಂಡೆ ರೆಡಿ ಆಗಿದೆ, ಸರ್ವ್ ಮಾಡೋಣ. ಓಕೆ. ಓಕೆ. ಬಾದಾಮಿ ಉಂಡೆ ರೆಡಿ ಆಗಿದೆಲ್ಲ. ನೀವು ಈ ಕಡೆ ಈ ಥರ ಸೇವಂತಿಗೆಲ್ಲ ಇಟ್ಟು ಕೊಟ್ಟರೆ ಒಂದು ಹಬ್ಬದ ವೈಬ್ ಬರುತ್ತೆ ನೋಡಿ. ಹಬ್ಬದ ಟೈಮಲ್ಲೆಲ್ಲ ಸೇವಂತಿಗೆ ಮಾಲೆ ಆ ಥರ ಎಲ್ಲ ಇರುತ್ತಲ್ಲ, ಜೊತೆ ನಿಮ್ಮ ಮೇಲ್ಗಡೆ ಬಾದಾಮಿ ಗೊತ್ತಾಗಲಿ ಅಂತೇಳಿ ಬಾದಾಮಿ ಇಟ್ಟಿದ್ರು. ಓಕೆ, ಟೇಸ್ಟ್ ನೋಡಲಾಗಿದೆ. ಓಕೆ, ಕುಸುಮ ಮ್ಯಾಮ್ ಸಾಕಾಗುವಂತಹ ಬಾದಾಮಿಯ ಉಂಡೆ ರೆಡಿ ಮಾಡಿಕೊಡ್ತಾರೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಬಾದಾಮಿ ಉಂಡೆ ತಯಾರಿಸುವ ವಿಧಾನ. ಮೊದಲು 3 ರಿಂದ 4 ಹಿಪ್ಪಳಿಯನ್ನು ಹುರಿದಿಟ್ಟ 1 ಕಪ್ ಬಾದಾಮಿಯೊಂದಿಗೆ ಸೇರಿಸಿ ನುಣ್ಣಗೆ ರುಬ್ಬಿ ಪುಡಿ ಮಾಡಿಟ್ಟುಕೊಳ್ಳಿ. ನಂತರ ಸ್ವಲ್ಪ ತುಪ್ಪ ಹಾಗೂ ಬೆಲ್ಲ ಸೇರಿಸಿ ಬಿಸಿ ಮಾಡಿಕೊಳ್ಳಿ. ಬೆಲ್ಲ ಸ್ವಲ್ಪ ಕರಗಿದ ಕೂಡಲೇ ಬೆಂಕಿ ಆರಿಸಿ ಉಂಡೆ ಕಟ್ಟಿಕೊಳ್ಳಿ. ಈಗ ಆರೋಗ್ಯಕರ ಬಾದಾಮಿ ಉಂಡೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಅಡುಗೆ ಅಂತೂ ರೆಡಿಯಾಗಿದೆ. ಯಾವ್ದು ನೋಡುವ ಫಸ್ಟ್ ಟೇಸ್ಟ್? ಚಿತ್ರಾನ್ನ ನೋಡುವ? ಚಿತ್ರಾನ್ನ ನೋಡಿ. ಓಕೆ, ಅದು ಚಿತ್ರಾನ್ನ, ಅದಕ್ಕೆ ಹೆಸರು ಏನು ಹೇಳಿದ್ರಿ? ತೊಕ್ಕು. ಚಿತ್ರಾನ್ನದ ತೊಕ್ಕು ಹಾಕಿ ಮಾಡಿದ್ರಲ್ಲ, ನೆಲ್ಲಿಕಾಯಿ ಚಿತ್ರಾನ್ನ. ಕರೆಕ್ಟಾಗಿ ಬಂದಿರಲ್ಲ? ಏನು ಚಿತ್ರಾನ್ನದ ಮಸಾಲೆ ಬೇಕು ಅಂತಿಲ್ಲ, ಅಷ್ಟು ಚೆನ್ನಾಗಿದೆ. ಅಂದರೆ ನಾರ್ಮಲ್ ನಾವು ಚಿತ್ರಾನ್ನಕ್ಕೆ ಹೇಗೆ ಅಂಗಡಿಯಿಂದ ತಂದು ಮಸಾಲೆ ಹಾಕ್ತೇವೆ, ಅದಕ್ಕಿಂತ ಈ ಥರ ತೊಕ್ಕು ಮಾಡಿ ಮನೆಯಲ್ಲೇ ಮಾಡಿದರೆ ಆರೋಗ್ಯಕ್ಕೆ ಒಳ್ಳೆಯದು. ಟೇಸ್ಟ್ ಕೂಡ ಭಾಳ ಚೆನ್ನಾಗಿದೆ. ಮಕ್ಕಳಿಗಂತೂ ಇದನ್ನು ಟಿಫಿನಿಗೆಲ್ಲ ಹಾಕಿ ಕೊಡ್ಬೋದು. ಈಗ ಬಾದಾಮ್ ಉಂಡೆ ಎಲ್ಲ ತಗೊಂಡು ಅದು ಚೆನ್ನಾಗುಂಟು. ಬಾದಾಮ್ ಅಂತ ಹೇಳುವಾಗಲೇ ಹೀಗೆ ತಿಂತೇವೆ ಎಲ್ಲರೂ. ಈ ಥರ ಉಂಡೆ ಮಾಡಿಕೊಟ್ರೆ ಕಾಸ್ಟ್ಲಿ, ಈ ಥರದ ಉಂಡೆ ಎಲ್ಲ ಕಾಸ್ಟ್ಲಿ ಅಲ್ಲ, ಚೆನ್ನಾಗಿದೆ ಮ್ಯಾಮ್. ಇದೆಲ್ಲ ಹಬ್ಬಕ್ಕೆಲ್ಲ ನಾವು ಮನೆಯಲ್ಲಿ ಮಾಡ್ಬೋದು. ಆರೋಗ್ಯಕ್ಕೂ ಒಳ್ಳೇದು, ಮಕ್ಕಳಿಗೆ ಪೌಷ್ಟಿಕಾಂಶ ಎಲ್ಲ ಹಾಗೆ ತಿನ್ನಲ್ಲ, ಬಾದಾಮಿ ಅಂತ ಇರುತ್ತಲ್ಲ ಮಕ್ಕಳು, ಆವಾಗ ಈ ರೀತಿ ಮಾಡಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ಟೇಸ್ಟ್ ಕೂಡ ಗಮ್ಮತ್ತಾಗಿದೆ ಅಲ್ಲ. ಮಾಮೂಲಾಗಿ ನಾವು ಏನು ಲಡ್ಡು ಎಲ್ಲ ತಿಂತೇವೆ, ಈ ಥರ ಬಾದಾಮ್ ಲಡ್ಡು ಮಾಡಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. 2 ಅಡುಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನಿಮಗೆ ಹೇಗೆ ಅನ್ನಿಸ್ತು? ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದು. ಓಕೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ ಕೂಡ. ಅಂದರೆ ನೀವು ಅಡುಗೆ ಫಸ್ಟ್ ಟೈಮ್ ಅಡುಗೆಗೆ ಬಂದಿದ್ರೆ ಅದು ಕೂಡ ಅಡುಗೆ ಅಂತೂ ಫಸ್ಟ್ ಕ್ಲಾಸ್ ಆಗಿದೆ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ವೀಕ್ಷಕರಿಗೆ ಕೂಡ ತಿಳಿದಂಗಾಯಿತು. ನಮಗೆ ಒಂದು ಕಾರ್ಯಕ್ರಮ ಬಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ಬಿಳಿ ಅವಲಕ್ಕಿ, ಜೊತೆಗೆ ನಿಮಗೆ ನಾನಾ ಮಸಾಲ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ನಮ್ಮ ಮೈಸೂರಿನ ಕುಸುಮ ಅವರು ಬೆಟ್ಟದ ನೆಲ್ಲಿಕಾಯಿಯ ತೊಕ್ಕು ಮತ್ತು ಅದರ ಜೊತೆಗೆ ಚಿತ್ರಾನ್ನ ಮಾಡಿದರೆ, ಜೊತೆಗೆ ಏನು ಬಾದಾಮಿಯ ಉಂಡೆ ಕೂಡ ಮಾಡಿದರೆ, ಬಾದಾಮಿಯ ಲಡ್ಡು. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಈ ಸಂಚಿಕೆ ನಾ ಇಲ್ಲಿಗೆ ನೆನೆಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು
ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC cow ghee since 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.